ಕಾಕೋಟು ಚೆಂಬುಗುಡ್ಡೆ ಮಸೀದಿ ಪರಿಸರಡು ಅಟಣೆ ಮಲ್ತಿನ ಅಶ್ರಫ್ ಕೆರೆಬೈಲ್ ಮಾಲಕತ್ವದ ಫೋರ್ಸ್ಮ್ಯಾನ್ ಸೆಕ್ಯೂರಿಟೀಸ್ ಬೊಕ್ಕ ಪ್ಲೇಸ್ಮೆಂಟ್ ಸರ್ವಿಸ್ ಸಂಸ್ಥೆ ಶುಕ್ರವಾರ ಮಧ್ಯಾಹ್ನ ಉದಿಪನಾಂಡು ದೇಳಕಟ್ಟೆ ಕಣಚೂರು ಮೆಡಿಕಲ್ ಕಾಲೇಜ್ ಬೊಕ್ಕ ರಿಸರ್ಚ್ ಸೆಂಟರ್ದ ಅಧ್ಯಕ್ಷರು ಡಾಕ್ಟರ್ ಹಾಜಿ ಯುಕೆ ಮೂನು ಕಣಚೂರು ಸಂಸ್ಥೆಯನ್ನು ಉದಿಪನ ಮಾಲ್ತದೆ ಎಡಬೈಕೆರು ಇವತ್ತು ಅಶ್ರಫ್ ಮೊಹಮ್ಮದ್ ಕೆರೆಬೈಲ್ ಇವರ ಈ ಸೆಕ್ಯೂರಿಟಿ ಆಫೀಸ್ ಮತ್ತು ಸೇವಾ ಆಫೀಸನ್ನು ಈಗಾಗಲೇ ನಮ್ಮ ಈ ಪರಿಸರದ ಎಲ್ಲ ಯುವ ಜನಾಂಗದೊಟ್ಟಿಗೆ ಉದ್ಘಾಟನೆಗೊಂಡಿದೆ. ಇದಕ್ಕೆ ಅತ್ಯುತ್ತಮ ಸ್ಪಂದನೆ ಸಿಗಲಿ, ದೇವರು ಅತ್ಯಂತ ಉನ್ನತವಾದ ಯಶಸ್ಸನ್ನು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲ ಅಶ್ರಫ್ ಮತ್ತು ಅವರ ಸಂಗಡಿಗರಿಗೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತೇನೆ. ಚೆಂಬುಗುಡ್ಡೆ ಮಸೀದಿ ಅಧ್ಯಕ್ಷರು ಪಿಸಿ ಇಮ್ತಿಯಾಜ್, ಸೋಮೇಶ್ವರ ಪುರಸಭಾ ಮಾಜಿ ಸದಸ್ಯರು ಬಶೀರ್ ಮುಂಡೋಳಿ, ಶಾಹುಲ್ ಚೆಂಬುಗುಡ್ಡೆ, ರಶೀದ್ ಬಜಾಲ್, ಇಜಾಜ್ ಚೆಂಬುಗುಡ್ಡೆ, ಆಶಿಫ್ ಮುಂಡೋಳಿ, ಇಮ್ರಾನ್ ಕೆರೆಬೈಲ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಅಸ್ಸಲಾಮು ಅಲೈಕುಂ. போஸ்ட்மேன் செக்ரட்டரி அப்பில்மெண்ட் சர்வீஸ் இதரோ நல்ல விஷயத்தில் ஆக்கிறார். പക്ഷേ അതുകൊണ്ട് എല്ലാവരും ഇതിൽ പണിപരമായിട്ട് എല്ലാവരും നല്ലൊരു കപ്പാസിറ്റി ആക്കിയിട്ട് ഇത് പൂർത്തിയാക്കൊണ്ട് ഞങ്ങൾ അഭിപ്രായം. അതെ. अस्सलामुअलैकुम रहमतुल्लाहि वबरकातुहू. बिस्मिल्लाहिर्रहमानिर्रहीम. पोस्टमैन ಸೆಕ್ಯೂರಿಟಿ ಆ್ಯಂಡ್ ಪ್ಲೇಸ್ಮೆಂಟ್ ಸರ್ವಿಸ್ ಇದರಿಂದ ನಮ್ಮ ಚೆಂಬುಗುಡ್ಡೆ ಮಸೀದಿ ಹತ್ತಿರ ಇವತ್ತು ಇನಾಗ್ರೇಷನ್ ಆಗ್ತಾಯಿದೆ. ಇದು ಎಲ್ಲರೂ ಸಹಕರಿಸಬೇಕಾಗಿ ಕೇಳಿಕೊಳ್ತೇವೆ. ಪೋಸ್ಟ್ಮ್ಯಾನ್ ಸೆಕ್ಯೂರಿಟಿ ಸರ್ವಿಸ್ ಸೆಂಟರ್ ಇದರ ಉದ್ಘಾಟನೆ ಮಿಸ್ಟರ್ ಅಶ್ರಫ್ ಚೆಂಬುಗುಡ್ಡೆ ಇವರ ವತಿಯಿಂದ ಇದನ್ನು ಉದ್ಘಾಟನೆಯಾಗಿ ಸ್ವೀಕರಿಸಿದೆ. ಅದೇ ಥರ ಇದರಲ್ಲಿ ಹಾಸ್ಪಿಟಲ್ ಮತ್ತು ಯಾವುದೇ ಒಂದು ಹೆಲ್ಪ್ ಬೇಕಾದರೆ ಅಶ್ರಫ್ನವರನ್ನು ಕಾಂಟ್ಯಾಕ್ಟ್ ಮಾಡಿ ಒಂದು ನಮ್ಮ ಏರಿಯಾಕ್ಕೆ ಒಂದು ಹೆಲ್ಪ್ ಆಗುವ ಥರ ಒಂದು ಇದನ್ನು ಮಾಡಿ ಇವರೆಲ್ಲರಿಗೂ ಹೆಲ್ಪ್ ಮಾಡುವ ರೀತಿಯಲ್ಲಿ ಇದನ್ನು ಉದ್ಘಾಟಿಸಿದ್ದಾರೆ. ಅದಕ್ಕಾಗಿ ನೀವೆಲ್ಲರೂ ಇವರನ್ನು ಸನ್ಮಾನ ಮಾಡಿ ಇವರಿಗೆಲ್ಲರೂ ಸಪೋರ್ಟ್ ಮಾಡಬೇಕು. ಇದರಲ್ಲಿ ಏರಿಯಾದವರು ಯಾವುದೇ ಕಷ್ಟಕ್ಕೂ ನಮಗೆ ಹತ್ತಿರ ಬರುವ ಒಬ್ಬ ಆತ್ಮೀಯ ನಮ್ಮ ಗೆಳೆಯರಾದ ಅಶ್ರಫ್ನವರು ಇದನ್ನು ಕೂಡ ಪೂರ್ತಿಗೊಳಿಸಿದ್ದಾರೆ. ಇದಕ್ಕಾಗಿ ನೀವೆಲ್ಲರೂ ಸಪೋರ್ಟ್ ಮಾಡಿ ಅವರಿಗೆ ತುಂಬ ಹೃದಯದಿಂದ ನಾವು ಆರ್ಥಿಕ ವಂದನವನ್ನು ಮಾಡುತ್ತೇವೆ.